ಸ್ಕ್ರೀನ್ ಬಂತಾ? ಬಂತು ಮಾತಾಜಿ. ಬಂತು ಮಾತಾಜಿ. Yes. 73. Krishna mantra hai te habe samsara moksha. Krishna nama hai te pabe Krishnera charana. Jaya Jaya Sri Chaitanya Nanda Sri Advaita Gadadara Gaura Bhakta Vrinda. Jaya Jaya Sri Chaitanya Jaya Nityananda Jaya Advaita Chandra Jaya Gaura Bhakta Vrinda. Jaya Jaya Sri Chaitanya Jaya Nityananda Jaya Advaita Chandra Jaya Gaura Bhakta Vrinda. Hare Krishna 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 Hare 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 Rama 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 Hare Hare. Hare ಚೈತನ್ಯ ಚರಿತ್ರಾಮೃತ ಆದಿಲೀಲಾ ಅಧ್ಯಾಯ 7 ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು ಶ್ಲೋಕ 73 ಅನುವಾದ. ಕೇವಲ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವುದರಷ್ಟಿಂದಲೇ ವ್ಯಕ್ತಿಯು ಐಹಿಕ ಅಸ್ತಿತ್ವದಿಂದ ವಿಮೋಚನೆಯನ್ನು ಪಡೆಯಬಹುದು. ಬರೀ ಜಸ್ಟ್ ನಾವು ಕೃಷ್ಣನ ನಾಮ ಜಪಿಸುವುದರಿಂದಲೇ ಆ ಐಹಿಕ ಅಸ್ತಿತ್ವದಿಂದ ನಾವು ವಿಮೋಚನೆಯನ್ನು ಪಡೆಯಬಹುದು. ಎಕ್ಕೋ ಹೊಡಿತದ? ಹೌದು ಮಾತಾಜಿ. ಹರೇ ಕೃಷ್ಣ. ಈಗ ಇಲ್ಲ. ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದಲೇ ವ್ಯಕ್ತಿಯು ದಿಟವಾಗಿ ಪ್ರಭುವಿನ ಪಾದ ಕಮಲವನ್ನು ನೋಡಲು ಸಮರ್ಥನಾಗುತ್ತಾನೆ. ನಿಜವಾಗಿ ಕೂಡ ಆ ಪಾದ ಕಮಲಗಳನ್ನು ನೋಡಲು ಸಮರ್ಥನ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ. ನಂಗೇನು ಎಕ್ಕೋ ಹೊಡೆದಾಗೆ. ಈಗ ಕ್ಲಿಯರ್ ಆಯ್ತಾ ವಾಯ್ಸ್? ಕ್ಲಿಯರ್ ಆಗಿದೆ ಮಾತಾಜಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು ತಮ್ಮ ಅನುಭಾಷ್ಯದಲ್ಲಿ ಹೀಗೆ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯು ದಿವ್ಯ ಜ್ಞಾನವನ್ನು ಸಾಧಿಸುತ್ತಿದ್ದಂತೆ ಎದ್ದು ಕಾಣುವ ದಿಟವಾದ ಪರಿಣಾಮವೆಂದರೆ ಅವನು ಕೂಡಲೇ ಮಾಯೆಯ ಹಿಡಿತಗಳಿಂದ ಮುಕ್ತನಾಗುತ್ತಾನೆ. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು ತಮ್ಮ ಅನುಭಾಷ್ಯದಲ್ಲಿ ಈ ರೀತಿ ಹೇಳ್ತಾರೆ. ಒಬ್ಬ ವ್ಯಕ್ತಿಯು ದಿವ್ಯ ಜ್ಞಾನವನ್ನು ಪಡೆದಾಗೆ ಸಾಧಿಸುತ್ತಿದ್ದಾಗೆ ಅವನಲ್ಲಿ ಎದ್ದು ಕಾಣುವಾದ ನಿಜವಾದ ಪರಿಣಾಮ ಏನಂತ ಹೇಳಿದ್ರೆ ಅವನು ಕೂಡಲೇ ಈ ಮಾಯೆಯ ಹಿಡಿತದಿಂದ ಮುಕ್ತನಾಗ್ತಾನೆ ಮತ್ತು ಪ್ರಭುವಿನ ಆ ಸೇವೆಯಲ್ಲಿ ಸಂಪೂರ್ಣವಾಗಿ ಅವನು ಮಗ್ನನಾಗಿರ್ತಾನೆ. ಭಗವಂತನ ಸೇವೆ ಏನಿದೆಯೋ ಅದರಲ್ಲಿ ಅವನು ಮಗ್ನನಾಗಿರ್ತಾನೆ. ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನಾದ ಮುಕುಂದನಿಗೆ ಸೇವೆ ಸಲ್ಲಿಸದಿದ್ದರೆ ಬಾಹ್ಯ ಶಕ್ತಿಯ ಅಧೀನದಲ್ಲಿ ಇರುವ ಕಾಮ್ಯ ಕರ್ಮಗಳಿಂದ ಮುಕ್ತನಾಗಲಾರ. ವ್ಯಕ್ತಿ ಭಗವಂತನ ದೇವೋತ್ತಮ ಪರಮ ಪುರುಷನ ಆ ಮುಕುಂದನಿಗೆ ಅವನಿಗೆ ಸೇವೆ ಸಲ್ಲಿಸದೇ ಇದ್ದರೆ ಈ ಹೊರಗಿನ ಬಹಿರಂಗ ಶಕ್ತಿಯಾದ ಈ ಅವರ ಥರ ಅಧೀನದಲ್ಲಿರುವ ಕಾಮ್ಯ ಕರ್ಮಗಳಿಂದ ಅವನಿಗೆ ಯಾವಾಗಲೂ ಮುಕ್ತಿ ಸಿಗಲಿಕ್ಕೆ ಇಲ್ಲ, ಮುಕ್ತನಾಗಲಾರವನು. ಆದರೆ ವ್ಯಕ್ತಿಯು ಭಗವಂತನ ಈ ಪುಣ್ಯ ನಾಮವನ್ನು ಅವನು ಶ್ರದ್ಧೆಯಿಂದ ಜಪಿಸಿದರೆ ಸಾಕು,
ಅವನ ಜೀವನದ ಐಹಿಕ ಗ್ರಹಿಕೆಯಿಂದ ದೂರ ಆಗ್ತಾನೆ. ಆಮೇಲೆ ದಿವ್ಯ ಸ್ಥಾನವನ್ನು ಅವನು ಪಡೆಯಬಹುದು. ಭಗವಂತನಿಗೆ ಸೇವೆ ಸಲ್ಲಿಸುವ ಮೂಲಕ ಭಕ್ತನು ದೇವೋತ್ತಮ ಪರಮ ಪುರುಷನೊಡನೆ 5 ಬಗೆಯ ಸಂಬಂಧಗಳಲ್ಲಿ ಒಂದನ್ನು ಸಾಧಿಸ್ತಾನೆ. ಅವುಗಳೆಂದರೆ, ಒಂದು ಶಾಂತರಸ, ದಾಸ್ಯರಸ, ಮತ್ತು ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಹೀಗೆ ಅವನು ಈ ಸಂಬಂಧದಲ್ಲಿ ದಿವ್ಯವಾದ ಆನಂದವನ್ನು ಆಸ್ವಾದಿಸ್ತಾನೆ. ಅಂತಹ ಸಂಬಂಧವು ನಿಶ್ಚಯವಾಗಿಯೂ ದೇಹ ಮತ್ತು ಮನಸ್ಸನ್ನು ಉನ್ನತಿ ಮಟ್ಟಕ್ಕೆ ಏರಿಸುತ್ತದೆ. ಭಗವಂತನ ಈ ನಾಮವು ಪರಮ ಪುರುಷನಿಂದ ಅನುರೂಪವಾಗ್ತದೆ. ಅವನ ಒಡನೆ ಅದು ಅನುರೂಪವಾಗಿ ಇರುತ್ತದೆ. ಹಾಗೆ ಎಂದು ವ್ಯಕ್ತಿಯು ಅದನ್ನು ತಿಳಿದಂತೆಯೇ ಪ್ರಭುವಿನ ಈ ಪವಿತ್ರ ನಾಮವನ್ನು ಜಪಿಸಲು ಅವನು ಸಂಪೂರ್ಣವಾಗಿ ಅರ್ಹನಾಗ್ತಾನೆ. ಈಗ ಯಾರಾದರೂ ಜಪ ಮಾಡಬೇಕಾದ್ರೆ ಆ ಭಗವಂತನನ್ನು ಅವನ ನಾಮವನ್ನು ಅವನು ಒಂದೇ ಅಂತೇಳಿ ಅವನಿಗೆ ತಿಳಿದುತ್ತಿದ್ದಂತೆಯೇ ಆ ಪವಿತ್ರ ನಾಮವನ್ನು ಜಪಿಸಲಿಕ್ಕೆ ಅವನು ಅರ್ಹನಾಗ್ತಾನೆ, ಸಂಪೂರ್ಣವಾಗಿ ಅರ್ಹನಾಗ್ತಾನೆ. ಅಂತಹ ದೈವೋನ್ಮದದ ಸಂಕೀರ್ತನಕಾರ ಮತ್ತು ನರ್ತಕನು ಭಗವಂತನೊಡನೆ ನೇರ ಸಂಬಂಧವನ್ನು ಹೊಂದಿದ್ದಾನೆ ಅಂತೇಳಿ ಪರಿಗಣಿಸಬೇಕು. ವೈದಿಕ ಸೂತ್ರಗಳ ಪ್ರಕಾರ ಆಧ್ಯಾತ್ಮಿಕ ಪ್ರಗತಿಯಲ್ಲಿ 3 ಹಂತಗಳಿವೆ. ಒಂದು ಸಂಬಂಧ ಜ್ಞಾನ, ಅಭಿಧೇಯ ದಾನ, ಮತ್ತು ಸಂಬಂಧ ಜ್ಞಾನ, ಅಭಿಧೇಯ, ಮತ್ತೊಂದು ಪ್ರಯೋಜನ. ದೇವೋತ್ತಮ ಪರಮ ಪುರುಷನೊಡನೆ ವ್ಯಕ್ತಿಯು ತನ್ನ ಮೂಲ ಸಂಬಂಧವನ್ನು ಸ್ಥಾಪಿಸುವುದಕ್ಕೆ ಆ ಸಂಬಂಧಕ್ಕೆ ಸಂಬಂಧ ಜ್ಞಾನ. ಭಗವಂತನೊಡನೆ ತನ್ನ ಮೂಲವಾದ ಸಂಬಂಧವನ್ನು ಸ್ಥಾಪಿಸುವುದು. ಸಹಜ ಸ್ಥಿತಿಯ ಸಂಬಂಧಕ್ಕೆ ಅನುಗುಣವಾಗಿ ಕಾರ್ಯ ಮಾಡುವುದನ್ನು ಕುರಿತದ್ದು ಅಭಿಧೇಯ. ಅಭಿಧೇಯ ಅಂದರೆ ಸಹಜ ಸ್ಥಿತಿಯ ಸಂಬಂಧಕ್ಕೆ ಅನುಗುಣವಾಗಿ ಕಾರ್ಯ ಮಾಡುವುದು, ಅದು ಅಭಿಧೇಯ. ಪ್ರಯೋಜನವೆಂಬುದು ಜೀವನದ ಅಂತಿಮ ಗುರಿ. ಅದೆಂದರೆ ದೇವೋತ್ತಮನೊಡನೆ ಪ್ರೇಮವನ್ನು ಬೆಳೆಸಿಕೊಳ್ಳುವುದು. ಪ್ರೇಮಪುಮ ಅರ್ಥೋ ಮಹಾನ್. ವ್ಯಕ್ತಿಯು ಗುರುಗಳ ಆದೇಶದಂತೆ ನಿಯಂತ್ರಕ ತತ್ವಗಳನ್ನು ಅದಕ್ಕೆ ಬದ್ಧನಾಗಿದ್ದರೆ ಜೀವನದ ಅಂತಿಮ ಗುರಿಯನ್ನು ಬಹಳ ಸುಲಭವಾಗಿ ಅವನು ಸಾಧಿಸುತ್ತಾನೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಚಟಕ್ಕೆ ತುತ್ತಾದವನು ದೇವೋತ್ತಮ ಪರಮಪುರುಷನನ್ನು ನೇರವಾಗಿ ಸೇವಿಸುವ ಅವಕಾಶವನ್ನು ಬಹಳ ಸುಲಭವಾಗಿ ಪಡೆಯುತ್ತಾನೆ. ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದಲೇ ಆ ಚಟಕ್ಕೆ ತುತ್ತಾದವನು ನಾವು ಮಾಡುವಂತಹ ಈ ಜಪ ದೇವೋತ್ತಮ ಪರಮಪುರುಷನನ್ನು ಅವನಿಗೆ ನೇರವಾಗಿ ಸಲ್ಲಿಸುವಂತಹ ಆ ಸೇವೆ, ಆ ಅವಕಾಶವನ್ನು ಅವನು ತುಂಬ ಸುಲಭವಾಗಿ ಪಡೆಯುತ್ತಾನೆ. ಅಂತಹ ವ್ಯಕ್ತಿಗೆ ಸಾಮಾನ್ಯವಾಗಿ ಮಾಯಾವಾದಿ ಸನ್ಯಾಸಿಗಳು ತೊಡಗುವಂತಹ ವ್ಯಾಕರಣ ಚಮತ್ಕಾರವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಹಾಗೆ ಶ್ರೀ ಶಂಕರಾಚಾರ್ಯರು ಈ ಅಂಶವನ್ನು ಅಲ್ಲಿ ಒತ್ತಿ ಹೇಳಿದ್ದಾರೆ. ನಹಿ ನಹಿ ರಕ್ಷಾತಿ ಡುಕ್ರುಯಿ ಕರುಣೆ. ಕೇವಲ ವ್ಯಾಕರಣದ ಪೂರ್ವ ಪದ ಮತ್ತು ಉತ್ತರ ಪದಗಳನ್ನು ಕುಣಿಸುತ್ತಿದ್ದರೆ ವ್ಯಕ್ತಿಯು ಈ ಮೃತ್ಯುವಿನ ಮುಷ್ಟಿಯಿಂದ ಪಾರಾಗಲಿಕ್ಕೆ ಆಗುವುದು. ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಲ್ಲಿ ಮಗ್ನರಾಗಿರುವ ಭಕ್ತನನ್ನು ವ್ಯಾಕರಣದ ಪದ ಜಾದುಗಾರರು ದಿಗ್ಭ್ರಮೆಗೊಳಿಸಲಿಕ್ಕೆ ಕೂಡ ಆಗುವುದಿಲ್ಲ. ಭಗವಂತನ ಶಕ್ತಿಯನ್ನು ಕೇವಲ ಹರೇ ಎಂದು ಸಂಬೋಧಿಸುವ ಮೂಲಕ ಮತ್ತು ಸ್ವತಃ ಭಗವಂತನನ್ನು ಕೃಷ್ಣ ಎಂದು ಸಂಬೋಧಿಸುವ ಮೂಲಕ ಅನ್ಯಥಾ ಶೀಘ್ರವಾಗಿ ಪ್ರಭುವನ್ನು ಭಕ್ತರ ಆ ಹೃದಯದಲ್ಲಿ ನೆಲೆಗೊಳಿಸಬಹುದು. ಹಾಗೆ ರಾಧಾ ಮತ್ತು ಕೃಷ್ಣ ಎಂದು ಸಂಬೋಧಿಸುವ ಮೂಲಕ ವ್ಯಕ್ತಿಯು ತನ್ನ ಭಗವಂತನ ಪ್ರಭುವಿನ ಸೇವೆಯಲ್ಲಿ ಪ್ರತ್ಯಕ್ಷನಾಗಿ ಮಗ್ನನಾಗ್ತಾನೆ. ಪ್ರಭು ಮತ್ತು ಅವನ ಶಕ್ತಿಯನ್ನು ಈ ಹರೇ ಕೃಷ್ಣ ಮಂತ್ರದ ಮೂಲಕ ವ್ಯಕ್ತಿಯು
ಸಂಬೋಧಿಸಿದಾಗ ಎಲ್ಲ ಅಪೌರುಷೇಯ ಧರ್ಮ ಗ್ರಂಥಗಳು ಮತ್ತು ಎಲ್ಲ ಜ್ಞಾನದ ಸಾರ ಸದೃಶವು ಅಲ್ಲಿ ಪ್ರತ್ಯಕ್ಷವಾಗ್ತದೆ. ಅಂದರೆ ಈ ಮಂತ್ರದಲ್ಲಿ ಇರುವಂತಹ ದಿವ್ಯ ಕಂಪನವು ಬದ್ಧಾತ್ಮನನ್ನು ಸಂಪೂರ್ಣವಾಗಿ ಅದು ವಿಮೋಚನೆಗೊಳಿಸ್ತದೆ. ಪ್ರಭುವಿನ ಸೇವೆಯಲ್ಲಿ ನೇರವಾಗಿ ಅದನ್ನು ಅವನನ್ನು ತೊಡಗಿಸಿಕೊಳ್ತದೆ. ಚೈತನ್ಯ ಮಹಾಪ್ರಭುಗಳು ಬಹು ಮೂರ್ಖನಂತೆ ತಮ್ಮನಲ್ಲಿ ತೋರಿಸಿಕೊಳ್ತಾರೆ. ಆದರೆ ತಮ್ಮ ಗುರುಗಳಿಂದ ಕೇಳಿದಂತಹ ಆ ನುಡಿಗಳನ್ನು ವ್ಯಾಸರು ಶ್ರೀಮದ್ ಭಾಗವತದಲ್ಲಿ 17ನೇಯ ಅಧ್ಯಾಯದ 6 ಹೇಳಿದಂತೆ ಕಟ್ಟುನಿಟ್ಟಾಗಿ ಅನುಸರಿಸಿದರು. ಅನರ್ಥೋತ್ತ ಅಪಕ್ಷಾಮಂ ಸಾಕ್ಷಾತ್ ಭಕ್ತಿ ಯೋಗಂ ಅಧೋಕ್ಷಜೆ ಲೋಕಾಸ್ಯ ಜಾನಂತೋ ವಿದ್ವಾಂ ಚಕ್ರ ಸತ್ವತ ಸಂಹಿತಂ. ಜೀವಿಯು ಈ ಐಹಿಕ ಯಾತನೆಗಳು ಅವನಿಗೆ ಅನವಶ್ಯಕವಾದವು. ಈ ಜೀವಿಯ ಐಹಿಕ ಯಾತನೆಗಳು ಎಲ್ಲ ಅನವಶ್ಯಕವಾದದ್ದು ಅವನಿಗೆ. ಭಕ್ತಿ ಸೇವೆಯ ಆ ಜೋಡನಾ ಪ್ರಕ್ರಿಯೆ ಎಂದರೆ ಅಲ್ಲಿ ಅವುಗಳನ್ನು ಈ ಭಕ್ತಿ ಸೇವೆಯಿಂದ ನೇರವಾಗಿ ನಾಶ ಮಾಡಬಹುದು. ಆದರೆ ಈ ಜನ ಸಮುದಾಯಕ್ಕೆ ಅದು ಗೊತ್ತಿಲ್ಲ. ಆದ್ದರಿಂದ ವಿದ್ವಾಂಸರಾದ ವ್ಯಾಸ ಮುನಿಗಳು ಈ ವೈದಿಕ ಸಾಹಿತ್ಯವನ್ನು ಅವರು ಬರೆದರು. ಶ್ರೀಮದ್ ಭಾಗವತವನ್ನು ಅವರು ಸಂಕಲಿಸಿದ್ರು. ಅದು ಪರಮ ಸತ್ಯನಿಗೆ ಸಂವಾದಿಯಾಗಿದೆ, ಭಗವಂತನಿಗೆ ಸಂಬಂಧಪಟ್ಟದ್ದು. ಹಾಗೆ ವ್ಯಕ್ತಿಯು ಭಕ್ತಿ ಯೋಗವನ್ನು ಆಚರಿಸುವ ಮೂಲಕ ಈ ಐಹಿಕ ಜಗತ್ತಿನಲ್ಲಿ ಇರುವ ಎಲ್ಲ ತಪ್ಪು ಗ್ರಹಿಕೆಗಳನ್ನು ಕೂಡ, ತೊಡಕುಗಳನ್ನು, ಎಲ್ಲ ತೊಂದರೆಗಳನ್ನು ಅವನು ಗೆಲ್ಲಬಹುದು. ಈ ಐಹಿಕ ಜಗತ್ತಿನಲ್ಲಿ ಇರುವ ಎಲ್ಲ ತೊಡಕುಗಳನ್ನು, ಎಲ್ಲ ತಪ್ಪು ಗ್ರಹಿಕೆಗಳನ್ನು ಭಕ್ತಿ ಯೋಗ, ವ್ಯಕ್ತಿಯ ಭಕ್ತಿ ಯೋಗವನ್ನು ಆಚರಿಸುವುದರ ಮೂಲಕ ಅದನ್ನೆಲ್ಲ ಅವನು ಗೆಲ್ಲಬಹುದು. ಆದ್ದರಿಂದ ವ್ಯಾಸಮುನಿಗಳು ನಾರದರ ಸೂಚನೆಯಂತೆ ಬದ್ಧಾತ್ಮರನ್ನು ಮಾಯೆಯ ಮುಷ್ಟಿಯಿಂದ ಬಿಡಿಸಲಿಕ್ಕೋಸ್ಕರ ಅತ್ಯಂತ ಕರುಣೆಯಿಂದ ಶ್ರೀಮದ್ ಭಾಗವತವನ್ನು ಸಾದರಪಡಿಸಿದರು. ಅದು ಕೂಡ ನಮ್ಮಂತಹ ಕಲಿಯುಗದವರಿಗೆ. ಆದ್ದರಿಂದ ವ್ಯಕ್ತಿಯು ಶ್ರೀಮದ್ ಭಾಗವತವನ್ನು ಅನುಕ್ರಮವಾಗಿ ನಾವು ಓದಬೇಕು. ಅದರ ಅವಲೋಕನದಿಂದ ಕ್ರಮೇಣ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಲು ಅವರು ಯಾವ ವ್ಯಕ್ತಿ ಕೂಡ ಅವನು ಹೊಂದಿಕೊಳ್ತಾನೆ ಎಂದು ಚೈತನ್ಯ ಮಹಾಪ್ರಭುಗಳು ಗುರುಗಳು ಅವರಿಗೆ ಉಪದೇಶವನ್ನು ನೀಡಿದ್ರು. ಪವಿತ್ರ ನಾಮ ಮತ್ತು ಪ್ರಭು ಅನುರೂಪವಾಗಿದ್ದಾರೆ. ಮಾಯೆಯ ಮುಷ್ಟಿಯಿಂದ ಸಂಪೂರ್ಣವಾಗಿ ವಿಮೋಚನೆ ಹೊಂದಿದವರು ಈ ಸಂಗಾತಿಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ನೋಡಿ, ಪವಿತ್ರ ನಾಮ ಮತ್ತು ಭಗವಂತ ಎರಡು ಕೂಡ ಅನುರೂಪವಾಗಿದ್ದಾರೆ. ಮಾಯೆಯ ಮುಷ್ಟಿಯಿಂದ ಸಂಪೂರ್ಣ ವಿಮೋಚನೆ ಯಾರು ಹೊಂದಿದವರು ಅವರು ಈ ಸಂಗತಿಯನ್ನು ತಿಳಿದುಕೊಳ್ಳಲಿಕ್ಕೆ ಅರ್ಹರು. ಗುರುಗಳ ಕರುಣೆಯಿಂದ ಲಭಿಸುವ ಈ ಜ್ಞಾನವು ವ್ಯಕ್ತಿಯನ್ನು ಪರಮ ದಿವ್ಯ ನೆಲೆಯಲ್ಲಿ ಇರಿಸುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ತಾವು ಮೂರ್ಖರಂತೆ ಕಾಣಿಸಿಕೊಂಡ್ರು ಅವರು. ಏಕೆಂದರೆ ಗುರುಗಳ ಆಶ್ರಯಕ್ಕೆ ಹೋಗುವ ಮೊದಲು ಕೇವಲ ಜಪದಿಂದ ಎಲ್ಲ ಐಹಿಕ ಪರಿಸ್ಥಿತಿಗಳ ಉಪಶಮನವನ್ನು ಪಡೆಯಬಹುದು ಎನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾಗಿದ್ರು. ಆದರೆ ಗುರುಗಳ ನಿಷ್ಠಾವಂತ ದಾಸರಾಗುತ್ತಿದ್ದಂತೆಯೇ ಮತ್ತು ಅವರ ಬೋಧನೆಗಳನ್ನು ಅನುಸರಿಸುತ್ತಿದ್ದಂತೆಯೇ ಮುಕ್ತಿಯ ಪಥ ಅವರಿಗೆ ಬಹಳ ಸುಲಭವಾಗಿ ಗೋಚರಿಸಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಡುತ್ತಿದ್ದಂತಹ ಮುಂಚಿನ ಎಲ್ಲಿ ಹೋಯ್ತು? ಚೈತನ್ಯ ಮಹಾಪ್ರಭುಗಳು ಅವರು ಮಾಡುತ್ತಿದ್ದಂತಹ ಹರೇ ಕೃಷ್ಣ ಮಂತ್ರದ ಜಪವು ಎಲ್ಲ ದೋಷಗಳಿಂದ ಅದು ಮುಕ್ತವಾಗಿದ್ದವು ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಪವಿತ್ರ ನಾಮದ ವಿರುದ್ಧ ಎಸಗಬಹುದಾದ 10 ಅಪರಾಧಗಳು ಅವು ಯಾವುದೆಂದರೆ, 1, ಭಗವಂತನ ಭಕ್ತರನ್ನು
ಪ್ರಭುವಿನ ಭಕ್ತರನ್ನು ನಿಂದಿಸುವುದು. ಎರಡನೆಯದಾಗಿ ಭಗವಂತ ಮತ್ತು ಇತರ ದೇವತೆಗಳನ್ನು ಒಂದೇ ಮಟ್ಟದವರು ಅಂತೇಳಿ ಅದನ್ನು ಗ್ರಹಿಸುವುದು, ಅಥವಾ ಅನೇಕ ದೇವರು ಇದ್ದಾರೆ ಅಂತೇಳಿ ನಾವು ಭಾವಿಸುವುದು. ಮೂರನೆಯದು ಗುರುಗಳ ಆಜ್ಞೆ ಏನಿದೆಯೋ ಅದನ್ನು ನಿರ್ಲಕ್ಷಿಸುವುದು. 4 ಧರ್ಮ ಗ್ರಂಥಗಳಂದರೆ ವೇದಗಳ ಪ್ರಾಮಾಣ್ಯವನ್ನು ಅದನ್ನು ತೃಣೀಕರಿಸುವುದು, ಕೇವಲ ಅಂತೇಳಿ ಭಾವಿಸುವುದು. ದೇವರ ಪವಿತ್ರ 5ನೇದು ದೇವರ ಪವಿತ್ರ ನಾಮವನ್ನು ವ್ಯಾಖ್ಯಾನಿಸುವುದು. 6 ಜಪದ ಬಲದಿಂದ ಪಾಪ ಕೃತ್ಯಗಳನ್ನು ಮಾಡುವುದು. 7 ಶ್ರದ್ಧಾಹೀನರಿಗೆ ಪ್ರಭುವಿನ ನಾಮದ ಮಹಿಮೆಗಳನ್ನು ಬೋಧಿಸುವುದು. 8 ಪವಿತ್ರ ನಾಮದ ಜಪವನ್ನು ಐಹಿಕ ದೈವ ಭಕ್ತಿಗೆ ಹೋಲಿಸುವುದು. 9 ಪವಿತ್ರ ನಾಮವನ್ನು ಜಪಿಸುತ್ತಿರುವಾಗ ಅನಾಸಕ್ತಿಯಿಂದ ಇರುವುದು. ಮತ್ತು 10ನೇದು ಪವಿತ್ರ ನಾಮವನ್ನು ಜಪಿಸಿದ್ರೂ ಐಹಿಕ ವಸ್ತುಗಳ ಮೋಹದಲ್ಲಿ ವ್ಯಾಮೋಹ ಇರುವಂಥದ್ದು. ಹರೇ ಕೃಷ್ಣ. ಅಯ್ಯೋ ಕೃಷ್ಣ. ಬೊಕ್ಕ ಮಲ್ಪ ಕ್ಲಾಸ್ ಬಿಡ್ಲೆ. ಶ್ಲೋಕ 74. ನಾಮವಿನು ಕಲಿ ಕಾಲೆ ನಹಿ ಯಾರ ಧರ್ಮ, ಸರ್ವ ಮಂತ್ರ ಸಾರ ನಾಮ ಯಯಿ ಶಾಸ್ತ್ರದ ಮರ್ಮ. ರೀನಾ ಮಾತಾಜಿ, ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಮವಿನು ಕಲಿ ಕಾಲೆ ನಾಹಿ ಆರ ಧರ್ಮ, ಸರ್ವ ಮಂತ್ರ ಸಾರ ನಾಮ ಏಯಿ ಶಾಸ್ತ್ರ ಮರ್ಮ. ನಾಮ ಪವಿತ್ರ, ನಾಮ ವಿನ ಕಲಿಕಾಲೆ ಈ ಕಲಿಕಾಲದಲ್ಲಿ, ನಾಹಿ ಬೇರೆ ಇಲ್ಲ, ಆರ ಅಥವಾ ಯಾವುದೇ ಪರ್ಯಾಯ, ಧರ್ಮತತ್ವ, ಸರ್ವ ಎಲ್ಲ, ಮಂತ್ರಗಳು, ಸಾರ ನಾಮ ಪವಿತ್ರ ನಾಮ, ಏಯಿ ಇದು ಆಗಿದೆ, ಶಾಸ್ತ್ರ ಅಪೌರುಷೇಯ ಧರ್ಮ ಗ್ರಂಥಗಳು, ಮರ್ಮ ಭಾವಾರ್ಥ. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಈ ಕಲಿಯುಗದಲ್ಲಿ ಪವಿತ್ರ ನಾಮದ ಜಪವಲ್ಲದೆ ಬೇರೆ ಯಾವ ಧಾರ್ಮಿಕ ಸೂತ್ರವೂ ಇಲ್ಲ. ಅದು ಎಲ್ಲ ವೈದಿಕ ಮಂತ್ರಗಳ ಸಾರ. ಇದು ಎಲ್ಲ ಧರ್ಮ ಗ್ರಂಥಗಳ ಭಾವಾರ್ಥ. ಗುರು ಶಿಷ್ಯ ಪರಂಪರಾ ಪದ್ಧತಿಯನ್ನು ಹಿಂದಿನ ಯುಗಗಳಾದ ಸತ್ಯಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗಗಳಲ್ಲಿ ಕಟ್ಟುನಿಟ್ಟಾಗಿ ಗೌರವಿಸಲಾಗುತ್ತಿತ್ತು. ಆದರೆ ಪ್ರಸ್ತುತ ಯುಗವಾದ ಕಲಿಯುಗದಲ್ಲಿ ಶ್ರೌತ ಪರಂಪರಾ ಅಥವಾ ಗುರು ಶಿಷ್ಯ ಪರಂಪರೆಯ ಮೂಲಕ ಜ್ಞಾನವನ್ನು ಸ್ವೀಕರಿಸುವುದರ ಮಹತ್ವವನ್ನು ಜನರು ನಿರ್ಲಕ್ಷಿಸಿದ್ದಾರೆ. ಈ ಯುಗದಲ್ಲಿ ತಮ್ಮ ಪರಿಮಿತ ಜ್ಞಾನ ಮತ್ತು ಗ್ರಹಿಕೆಗೆ ಮೀರಿದ್ದನ್ನು ಹುಸಿ ವೈಜ್ಞಾನಿಕ ಅವಲೋಕನ ಹಾಗೂ ಪ್ರಯೋಗಗಳಿಂದ ಅರಿಯಬಲ್ಲವೆಂದು ವಾದಿಸಲು ಜನರು ಸಿದ್ಧರಾಗಿದ್ದಾರೆ. ಆದರೆ ವಾಸ್ತವವಾದ ಸತ್ಯವು ಜನಗಳಿಗೆ ಹರಿದು ಬರುವುದು ಆಚಾರ್ಯರಿಂದ ಎಂದು ಅವರು ಹರಿಯರು. ಈ ವಾಗ್ವಾದದ ಪ್ರವೃತ್ತಿಯು ವೈದಿಕ ತತ್ವಗಳಿಗೆ ವಿರುದ್ಧವಾದದ್ದು. ಇದನ್ನು ಅಳವಡಿಸಿಕೊಂಡವರಿಗೆ ಕೃಷ್ಣನ ಪವಿತ್ರ ನಾಮವು ಕೃಷ್ಣನಷ್ಟೇ ಶ್ರೇಷ್ಠವಾದದ್ದು ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಕೃಷ್ಣ ಮತ್ತು ಅವನ ಪವಿತ್ರ ನಾಮವು ಅನುರೂಪವಾಗಿರುವುದರಿಂದ ಪವಿತ್ರ ನಾಮವು ಶಾಶ್ವತವಾಗಿ ಪರಿಶುದ್ಧ ಹಾಗೂ ಐಹಿಕ ಕಾಲುಷ್ಯಕ್ಕೆ ಅತೀತವಾದದ್ದು. ಅದು ದೇವೋತ್ತಮ ಪರಮಪುರುಷನ ದಿವ್ಯ ಕಂಪನ. ನರೋತ್ತಮದಾಸ ಠಾಕೂರರು ಖಚಿತಪಡಿಸಿದಂತೆ ಪವಿತ್ರ ನಾಮವು ಐಹಿಕ ಶಬ್ದಕ್ಕಿಂತ ತೀರಾ ಭಿನ್ನವಾಗಿದೆ. ಗೋಲೋಕೇರ ಪ್ರೇಮ ಧನ ಹರಿನಾಮ ಸಂಕೀರ್ತನೆಯು ದಿವ್ಯ ಕಂಪನವನ್ನು ಆಧ್ಯಾತ್ಮಿಕ ಲೋಕದಿಂದ ಆಮದು ಮಾಡಿಕೊಳ್ಳಲಾಗಿದೆ. ಐಹಿಕವಾದಿಗಳು ಹೀಗೆ ಪ್ರಾಯೋಗ ಜ್ಞಾನ ಹಾಗೂ ಹುಸಿ ವಿಜ್ಞಾನ ವಿಧಾನಗಳಿಗೆ ಕಟ್ಟುಬಿದ್ದು ಹರೇ ಕೃಷ್ಣ ಮಹಾಮಂತ್ರದ ಜಪದಲ್ಲಿ ಶ್ರದ್ಧೆಯನ್ನು ಇಡಲಾರದವರಾಗಿದ್ದಾರೆ. ಆದರೂ ಹರೇ ಕೃಷ್ಣ ಮಹಾಮಂತ್ರವನ್ನು ದೋಷರಹಿತವಾಗಿ ಕೇವಲ ಜಪಿಸುವಷ್ಟರಿಂದಲೇ ಎಲ್ಲ ಸೂಕ್ಷ್ಮ ಮತ್ತು ಸ್ಥೂಲ ಐಹಿಕ ಬದ್ಧತೆಗಳಿಂದ ವಿಮುಕ್ತರಾಗಬಹುದು. ಆಧ್ಯಾತ್ಮಿಕ ಲೋಕವನ್ನು ವೈಕುಂಠ ಎಂದು ಕರೆಯುತ್ತಾರೆ. ವೈಕುಂಠ ಎಂದರೆ ಆತಂಕವಿಲ್ಲದ್ದು ಎಂದು ಅರ್ಥ. ಐಹಿಕ ಜಗತ್ತಿನಲ್ಲಿ ಪ್ರತಿಯೊಂದು ಆತಂಕದಿಂದ ತುಂಬಿದೆ. ಕುಂಠ. ಆಧ್ಯಾತ್ಮಿಕ ಲೋಕದಲ್ಲಾದರೂ ವೈಕುಂಠ ಪ್ರತಿಯೊಂದು ಆತಂಕದಿಂದ ಮುಕ್ತವಾಗಿರುತ್ತದೆ. ಆದ್ದರಿಂದ ನಾನಾ ಬಗೆಯ ಆತಂಕಗಳಿಂದ ಗ್ರಸ್ತರಾದವರಿಗೆ ಎಲ್ಲ ಆತಂಕಗಳಿಂದ ಮುಕ್ತವಾದ ಹರೇ ಕೃಷ್ಣ ಮಹಾಮಂತ್ರವನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಪ್ರಸ್ತುತ ಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಕಂಪನವು ಐಹಿಕ ಕಾಲುಷ್ಯದಿಂದ ಅತೀತವಾದ ದಿವ್ಯ ಸ್ಥಾನದಲ್ಲಿರುವ ಏಕೈಕ ಪ್ರಕ್ರಿಯೆಯಾಗಿದೆ. ಪವಿತ್ರ ನಾಮವು ಬದ್ಧಾತ್ಮನನ್ನು ಉದ್ಧಾರ ಮಾಡಬಲ್ಲದಾದ್ದರಿಂದ ಅದನ್ನು ಇಲ್ಲಿ ಸರ್ವ ಮಂತ್ರ ಸಾರ, ಎಲ್ಲ ವೈದಿಕ ಮಂತ್ರಗಳ ಸಾರ ಎಂದು ವಿವರಿಸಲಾಗಿದೆ. ಈ ಐಹಿಕ ಜಗತ್ತಿನಲ್ಲಿ ಒಂದು ವಸ್ತುವನ್ನು ಪ್ರತಿನಿಧಿಸುವ ಹೆಸರನ್ನು
ವಾದ ವಿವಾದಗಳಿಗೆ ಮತ್ತು ಪ್ರಾಯೋಗಿಕ ಜ್ಞಾನಕ್ಕೆ ಒಳಪಡಿಸಬಹುದು. ಆದರೆ ಪರಾತ್ಪರ ಜಗತ್ತಿನಲ್ಲಿ ಹೆಸರು ಮತ್ತು ಅದರ ಒಡೆಯ, ಕೀರ್ತಿ ಮತ್ತು ಕೀರ್ತಿಶಾಲಿ ಅನುರೂಪರಾಗಿರುತ್ತಾರೆ. ಅದೇ ರೀತಿಯಲ್ಲಿ ಪರಾತ್ಪರಕ್ಕೆ ಸಂಬಂಧಿಸಿದ ಗುಣಗಳು, ಲೀಲೆಗಳು ಮತ್ತು ಎಲ್ಲವೂ ಪರಾತ್ಪರವೇ ಆಗಿರುತ್ತವೆ. ಮಾಯಾವಾದಿಗಳು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರೂ ಪರಮ ಪ್ರಭುವಿನ ಪವಿತ್ರ ನಾಮ ಹಾಗೂ ಸ್ವತಃ ಪ್ರಭುವಿನ ನಡುವೆಯೇ ವ್ಯತ್ಯಾಸವನ್ನು ಎಣಿಸುತ್ತಾರೆ. ನಾಮಾಪರಾಧವೆಂಬ ಈ ದೋಷದಿಂದಾಗಿ ಶ್ರೀಮದ್ ಭಾಗವತದಲ್ಲಿ ಖಚಿತಪಡಿಸಿರುವಂತೆ 10.2.32 ಅವರು ಬ್ರಹ್ಮಜ್ಞಾನವೆಂಬ ಉನ್ನತ ಸ್ಥಾನದಿಂದ ಕ್ರಮೇಣ ಕೆಳಕ್ಕೆ ಜಾರುತ್ತಾರೆ. ಆರುಹ್ಯ ಕೃಚ್ಛ್ರೇಣ ಪರಂ ಪದಂ ತತಃ ಪತಂತಿ ಅದೋ ಅನಾದೃತ ಯುಷ್ಮದ್ ಆಂಗ್ರಯಃ. ಕಠಿಣ ತಪಸ್ಸುಗಳಿಂದ ಅವರು ಬ್ರಹ್ಮಜ್ಞಾನವೆಂಬ ಉನ್ನತ ಸ್ಥಾನಕ್ಕೆ ಏರಿದರೂ ಪರಮ ಸತ್ಯನನ್ನು ಕುರಿತ ಅಪರಿಪೂರ್ಣ ಜ್ಞಾನದಿಂದಾಗಿ ಕೆಳಗೆ ಬೀಳುತ್ತಾರೆ. ಸರ್ವಂ ಕಲ್ವಿದಂ ಬ್ರಹ್ಮ, ಚಾಂದೋಗ್ಯ ಉಪನಿಷತ್ 3.14.1. ಅಂದರೆ ಪ್ರತಿಯೊಂದು ಬ್ರಹ್ಮನ್ ಎಂಬ ಮಂತ್ರವನ್ನು ಅರ್ಥ ಮಾಡಿಕೊಂಡಿರುವುದಾಗಿ ಹೇಳಿಕೊಂಡರೂ ಪವಿತ್ರ ನಾಮ ಕೂಡ ಬ್ರಹ್ಮನ್ನೇ ಎಂದು ಅರ್ಥ ಮಾಡಿಕೊಳ್ಳಲು ಅವರು ಅಸಮರ್ಥರಾಗಿದ್ದಾರೆ. ಆದರೆ ಅವರು ಮಹಾಮಂತ್ರವನ್ನು ಕ್ರಮವಾಗಿ ಜಪಿಸಿದರೆ ಈ ತಪ್ಪು ಕಲ್ಪನೆಯಿಂದ ಬಿಡುಗಡೆ ಪಡೆಯಬಹುದು. ಪವಿತ್ರ ನಾಮದ ಆಶ್ರಯವನ್ನು ವ್ಯಕ್ತಿಯು ಸೂಕ್ತವಾಗಿ ಪಡೆಯುವವರೆಗೂ ಪವಿತ್ರ ನಾಮ ಸ್ಮರಣೆಯಲ್ಲಿನ ಅಪರಾಧ ಸ್ಥಿತಿಯಿಂದ ಅವನಿಗೆ ಬಿಡುಗಡೆ ಇಲ್ಲ. ಹರೇ ಕೃಷ್ಣ ಮಾತಾಡ್ತೇನೆ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ಈ ಕಲಿಯುಗದಲ್ಲಿ ಪವಿತ್ರ ನಾಮದ ಜಪ ಅಲ್ಲದೆ ಬೇರೆ ಯಾವ ಧಾರ್ಮಿಕ ಸೂತ್ರವೂ ಇಲ್ಲ. ಇದು ಚೈತನ್ಯ ಮಹಾಪ್ರಭುಗಳು ನಮಗೆ ಹೇಳಿಕೊಟ್ಟಂತಹ ಮಂತ್ರ. ಎಲ್ಲ ದೈವಿಕ ಮಂತ್ರಗಳ ಸಾರ ಇದು. ಇದು ಎಲ್ಲ ಧರ್ಮ ಗ್ರಂಥಗಳ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ್ ಕಿ ಜಯ. ಗುರು ಶಿಷ್ಯ ಪರಂಪರಾ ಪದ್ಧತಿಯನ್ನು ಇಂದಿನ ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ವ್ಯಾಪಾರ ಯುಗ ಅದರಲ್ಲಿ ಕಟ್ಟುನಿಟ್ಟಾಗಿ ಅದನ್ನು ಗೌರವಿಸಲಾಗ್ತಿತ್ತು. ಆದರೆ ಈಗ ಪ್ರಸ್ತುತ ಯುಗವಾದ ಕಲಿಯುಗ, ಇದರಲ್ಲಿ ಶ್ರೌತ ಪರಂಪರಾ ಅಥವಾ ಗುರು ಶಿಷ್ಯ ಪರಂಪರೆಯ ಮೂಲಕ ಜ್ಞಾನವನ್ನು ಸ್ವೀಕರಿಸುವ ಮಹತ್ವವನ್ನೇ ಜನರು ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಯುಗದಲ್ಲಿ ತಮ್ಮ ಪರಿಮಿತ ಜ್ಞಾನ ಮತ್ತು ಗ್ರಹಿಕೆಗೆ ಮೀರಿದ್ದನ್ನು ಸುಳ್ಳು ವೈಜ್ಞಾನಿಕ ಅವಲೋಕನ ಹಾಗೂ ಪ್ರಯೋಗಗಳಿಂದ ತಿಳಿಯುತ್ತೇವೆ ಅಂತೇಳಿ ವಾದಿಸಲು ಈಗಿನ ಜನರು ಸಿದ್ಧರಾಗಿ ಇದ್ದಾರೆ. ಆದರೆ ವಾಸ್ತವವಾದ ಸತ್ಯವು ಜನಗಳಿಗೆ ಹರಿದು ಬರುವುದು ಆಚಾರ್ಯರಿಂದ ಎಂದು ಅವರು ತಿಳಿಯದಾದರು. ಈ ವಾಗ್ವಾದದ ಪ್ರವೃತ್ತಿಯು ಈ ವೈದಿಕ ತತ್ವಗಳಿಗೆ ಅದು ವಿರುದ್ಧವಾದದ್ದು. ಇದನ್ನು ಅಳವಡಿಸಿಕೊಂಡವರಿಗೆ ಕೃಷ್ಣನ ಪವಿತ್ರ ನಾಮವು ಕೃಷ್ಣನಷ್ಟೇ ಶ್ರೇಷ್ಠವಾದದ್ದು ಎಂದು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಕೃಷ್ಣ ಮತ್ತೆ ಅವನ ಪವಿತ್ರ ನಾಮವು ಅನುರೂಪವಾಗಿರುವುದರಿಂದ ಪವಿತ್ರ ನಾಮವು ಶಾಶ್ವತವಾದ, ಪರಿಶುದ್ಧ ಹಾಗೂ ಐಹಿಕ ಕಾಲುಷ್ಯಕ್ಕೆ ಅದು ಅತೀತವಾದದ್ದು. ಕೃಷ್ಣ ಮತ್ತೆ ಅವನ ಪವಿತ್ರ ನಾಮ ಅದು ಅನುರೂಪವಾಗಿರುವುದರಿಂದ ಈ ಪವಿತ್ರ ನಾಮ ಶಾಶ್ವತವಾಗಿ ಈ ಪರಿಶುದ್ಧ ಹಾಗೂ ಐಹಿಕ ಈ ಕಲ್ಮಶಕ್ಕೆ ಅತೀತವಾದದ್ದು. ದೇವೋತ್ತಮ ಪರಮಪುರುಷನ ಆ ದಿವ್ಯ ಕಂಪನ ಅದನ್ನು ನರೋತ್ತಮ ದಾಸ ಠಾಕೂರರು ಖಚಿತಪಡಿಸಿದಂತೆ ಈ ಪವಿತ್ರ ನಾಮ ಆ ನಾಮ ಐಹಿಕ ಶಬ್ದಕ್ಕಿಂತ ತೀರಾ ಬೇರೆಯಾಗಿದೆ. ಗೋಲೋಕೇನ ಪ್ರೇಮದನ ಹರಿನಾಮ ಸಂಕೀರ್ತನ ಅಂದರೆ ಹರಿನಾಮ ಸಂಕೀರ್ತನೆಯು ದಿವ್ಯ ಕಂಪನವನ್ನು ಆಧ್ಯಾತ್ಮಿಕ ಲೋಕದಿಂದ ನಮಗೆ ಇಲ್ಲಿ ಆಮದು ಮಾಡಲಾಗುತ್ತೆ, ಅಲ್ಲಿಂದ ತಂದಿದೆ ಈಗ ಈ ಹರಿನಾಮ ಸಂಕೀರ್ತನೆ. ಐಹಿಕವಾದಿಗಳು ಹೀಗೆ ಪ್ರಯೋಗ ಜ್ಞಾನ ಹಾಗೂ ಹುಸಿ ವಿಜ್ಞಾನ ವಿಧಾನಗಳಿಗೆ ಕಟ್ಟುಬಿದ್ದು ಹರೇ ಕೃಷ್ಣ ಮಹಾಮಂತ್ರದ ಜಪದಲ್ಲಿ ಶ್ರದ್ಧೆಯನ್ನೇ ಇಡಲಾಗದವರಾಗಿದ್ದಾರೆ. ಆದರೂ ಹರೇ ಕೃಷ್ಣ ಮಹಾಮಂತ್ರವನ್ನು ದೋಷರಹಿತವಾಗಿ ಜಪಿಸುವಷ್ಟರಿಂದಲೇ ಎಲ್ಲ ಸೂಕ್ಷ್ಮ ಮತ್ತು ಸ್ಥೂಲ ಐಹಿಕ ಬದ್ಧತೆಗಳಿಂದ ವಿಮುಕ್ತರಾಗಬಹುದು. ಈ ಆಧ್ಯಾತ್ಮಿಕ ಲೋಕವನ್ನು ನಾವು ವೈಕುಂಠ ಅಂತೇಳಿ ಕರೀತೇವೆ. ವೈಕುಂಠ ಅಂದರೆ ಅಲ್ಲಿ ಆತಂಕವೇ ಇಲ್ಲ. ಐಹಿಕ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ನಾವು ಆತಂಕದಿಂದ ತುಂಬಿದೆ. ಹಾಗೂ ಆಧ್ಯಾತ್ಮಿಕ ಲೋಕದಲ್ಲಿ ವೈಕುಂಠ ಅಲ್ಲಿ ಪ್ರತಿಯೊಂದು ಕೂಡ ಆತಂಕದಿಂದ ಮುಕ್ತವಾಗಿ ಇದೆ. ಆದ್ದರಿಂದ ನಾನಾ ಬಗೆಯ ಆತಂಕಗಳಿಂದ ಗ್ರಸ್ತರಾದವರಿಗೆ ಎಲ್ಲ ಆತಂಕಗಳಿಂದ ಮುಕ್ತವಾದ ಹರೇ ಕೃಷ್ಣ ಮಹಾಮಂತ್ರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಈ ಪ್ರಸ್ತುತ ಕಲಿಯುಗದಲ್ಲಿ
ಹರೇ ಕೃಷ್ಣ ಮಹಾಮಂತ್ರದ ಕಂಪನವು ಈ ನಮ್ಮ ಐಹಿಕ ಕಸ್ಮಲಗಳಿಂದ ಅತೀತವಾದ ದಿವ್ಯ ಸ್ಥಾನದಲ್ಲಿ ಇರುವ ಏಕೈಕ ಒಂದು ಪ್ರಕ್ರಿಯೆ. ಪವಿತ್ರ ನಾಮ ಈ ಬದ್ಧಾತ್ಮನನ್ನು ಉದ್ಧಾರ ಮಾಡ್ತದೆ ಅದು. ಆದ್ದರಿಂದ ಅದನ್ನು ಇಲ್ಲಿ ಸರ್ವ ಮಂತ್ರ ಸಾರ, ಎಲ್ಲ ವೈದಿಕ ಮಂತ್ರಗಳ ಸಾರ ಅಂತೇಳಿ ವಿವರಿಸಲಾಗಿದೆ. ಈ ಐಹಿಕ ಜಗತ್ತಿನಲ್ಲಿ ಒಂದು ವಸ್ತುವನ್ನು ಪ್ರತಿನಿಧಿಸುವ ಆ ಹೆಸರನ್ನು ವಾದ ವಿವಾದಗಳಿಗೆ ಅಥವಾ ಈ ಪ್ರಾಯೋಗಿಕ ಜ್ಞಾನಕ್ಕೆ ಒಳಪಡಿಸಬಹುದು. ಆದರೆ ಈ ಪರಸ್ಪರ ಜಗತ್ತಿನಲ್ಲಿ ಹೆಸರು ಮತ್ತೆ ಅದರ ಒಡೆಯ ಕೀರ್ತಿ ಮತ್ತು ಕೀರ್ತಿಶಾಲಿ ಇದು ಅನುರೂಪವಾಗಿ ಇರುತ್ತೆ. ಅದೇ ರೀತಿಯಲ್ಲಿ ಪರಸ್ಪರಕ್ಕೆ ಸಂಬಂಧಿಸಿದಂತಹ ಗುಣಗಳು, ಲೀಲೆಗಳು ಎಲ್ಲವೂ ಪರಸ್ಪರವೇ ಆಗಿರುತ್ತದೆ. ಮಾಯಾವಾದಿಗಳು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರೂ ಭಗವಂತ ಅವನ ಆ ಕೃಷ್ಣನ ಪವಿತ್ರ ನಾಮ ಹಾಗೂ ಆ ಭಗವಂತನ ನಡುವೆ ಇರುವಂತಹ ವ್ಯತ್ಯಾಸವನ್ನು ಅವರು ಎಣಿಸ್ತಾರೆ. ನಾಮಾಪರಾಧವೆಂಬ ಈ ದೋಷದಿಂದ ಶ್ರೀಮದ್ ಭಾಗವತದಲ್ಲಿ ಖಚಿತಪಡಿಸಿರುವಂತೆ 10ನೇ ಸ್ಕಂದದ 2ನೇ ಅಧ್ಯಾಯದ 32ನೇ ಶ್ಲೋಕ, ಅವರು ಬ್ರಹ್ಮಜ್ಞಾನವೆಂಬ ಉನ್ನತ ಸ್ಥಾನದಿಂದ ಕ್ರಮೇಣವಾಗಿ ಕೆಳಗೆ ಜಾರಿ ಬೀಳುತ್ತಾರೆ. ಆರುಹ್ಯ ಕೃಚ್ಛೇನ ಪದಂ ಪದಂ ತತಃ ಪತಂತಿ ಅದೋ ನಾದ್ರತ ಯುಸ್ಮಾತ್ ಆಂಗ್ರಾಯ. ಅಂದರೆ ಕಠಿಣ ತಪಸ್ಸುಗಳಿಂದ ಅವರು ಆ ಬ್ರಹ್ಮಜ್ಞಾನವೆಂಬ ಉನ್ನತ ಸ್ಥಾನಕ್ಕೆ ಏರಿದ್ರೂ ಕೂಡ ಭಗವಂತನನ್ನು, ಆ ಪರಮ ಸತ್ಯನನ್ನು ಕುರಿತಂತಹ ಅಪರಿಪೂರ್ಣ ಜ್ಞಾನದಿಂದಾಗಿ, ಪರಿಪೂರ್ಣ ಜ್ಞಾನ ಇಲ್ಲ, ಅಪರಿಪೂರ್ಣ ಜ್ಞಾನದಿಂದಾಗಿ ಅವರು ಕೆಳಗೆ ಮತ್ತೆ ಬೀಳುತ್ತಾರೆ. ಸರ್ವಂ ಕಲ್ವಾ ಇದಂ ಬ್ರಹ್ಮ. ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ 3.14.1. ಅಂದರೆ ಪ್ರತಿಯೊಂದು ಕೂಡ ಬ್ರಹ್ಮನ್ ಎಂಬ ಮಂತ್ರವನ್ನು ಅರ್ಥ ಮಾಡಿಕೊಂಡಿರುವುದಾಗಿ ಹೇಳಿಕೊಂಡ್ರೂ ಕೂಡ ಪವಿತ್ರ ನಾಮ ಕೂಡ ಬ್ರಹ್ಮಣ್ಣನೇ ಎಂದು ಅರ್ಥ ಮಾಡಿಕೊಳ್ಳಲು ಅವರು ಅಸಮರ್ಥರು ಆಗಿದ್ದಾರೆ. ಇಲ್ಲಿ ಈ ಮಹಾಮಂತ್ರವನ್ನು ಕ್ರಮವಾಗಿ ಜಪಿಸಿದ್ರೆ ಈ ತಪ್ಪು ಕಲ್ಪನೆಯಿಂದ ಬಿಡುಗಡೆಯನ್ನು ಪಡೆಯಬಹುದು. ಪವಿತ್ರ ನಾಮದ ಆಶಯವನ್ನು ವ್ಯಕ್ತಿಯು ಸೂಕ್ತವಾಗಿ ಪಡೆಯುವವರೆಗೆ ಪವಿತ್ರ ನಾಮ ಸ್ಮರಣೆಯಲ್ಲಿನ ಅಪರಾಧ ಸ್ಥಿತಿಯಲ್ಲಿ ಅವನಿಗೆ ಬಿಡುಗಡೆ ಇಲ್ಲ. ಎರಡೂ ಮಂತ್ರದಲ್ಲಿ ಕೂಡ ಹರೇ ಕೃಷ್ಣ ಮಹಾಮಂತ್ರದ ಪವಿತ್ರ ನಾಮದ ಬಗ್ಗೆ ಹೇಳಿದ್ದಾರೆ. ಹರೇ ಕೃಷ್ಣ. ಶ್ಲೋಕ 75. ಏತಾ ಬಲಿ ಕಾ ಶ್ಲೋಕ ಶಿಕಾಯಿಲ ಮೋರೆ ಕನ್ಮೆ ಕರಿ ಶ್ಲೋಕ ಕರಿಹ ವಿಚಾರೆ. ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 76. ಹರೇ ನಾಮ ಹರೇ ನಾಮ ಹರೇ ನಾಮೇವ ಕೇವಲಂ ಕಲೌ. 75. 75. ಏತಾ ಬಲಿ ಏಕ ಶ್ಲೋಕ ಶಿಕಾಯೇಲ ಮೋರೆ ಕಣ್ಮೆ ಕಂಠೇಕಾರಿ ಈ ಶ್ಲೋಕ ಕರಿಹ ವಿಚಾರೆ. ಅನುವಾದ ಓದ್ಬೇಕ ಮಾತಾಜಿ? ಹರೇ ಕೃಷ್ಣ. ಏತಾ ಬಲಿ ಇದನ್ನು ಹೇಳಿ ಏಕ ಶ್ಲೋಕ ಒಂದು ಶ್ಲೋಕವನ್ನು ಶಿಖಾ ಇಲ್ಲ ಕಲಿಸಿದರು. ಮೋದೆ ನನಗೆ ಕಂಠದಲ್ಲಿ ಕರಿ ಇರಿಸುವುದು. ಈ ಶ್ಲೋಕವನ್ನು ಕರಿಹ ನೀನು ಮಾಡಬೇಕು ವಿಚಾರದಲ್ಲಿ. ಅನುವಾದ: ಹರೇ ಕೃಷ್ಣ ಮಹಾಮಂತ್ರದ ಸಾಮರ್ಥ್ಯವನ್ನು ವರ್ಣಿಸಿದ ಮೇಲೆ ನನ್ನ ಗುರುಗಳು ನನಗೆ ಇನ್ನೊಂದು ಶ್ಲೋಕವನ್ನು ಹೇಳಿಕೊಟ್ಟರು. ಅದನ್ನು ಸದಾ ನನ್ನ ಕಂಠದಲ್ಲಿ ಇಟ್ಟುಕೊಂಡಿರಬೇಕೆಂದು ಬೋಧಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ನೋಡಿ, ಹರೇ ಕೃಷ್ಣ ಮಹಾಮಂತ್ರದ ಸಾಮರ್ಥ್ಯವನ್ನು ಅದನ್ನು ವಿವರಿಸಿದ ಮೇಲೆ ನನ್ನ ಗುರುಗಳು ಅಂದರೆ ಗುರುಗಳು ಏನು ಹೇಳ್ತಾರೆ, ಸದಾ ನನಗೆ ಇನ್ನೊಂದು ಶ್ಲೋಕವನ್ನು ಅಲ್ಲಿ ಹೇಳಿಕೊಟ್ರು. ಒಂದು ಹರೇ ಕೃಷ್ಣ ಮಹಾಮಂತ್ರದ ಸಾಮರ್ಥ್ಯವನ್ನು ವಿವರಿಸಿದ ಮೇಲೆ ಅವರ ಗುರುಗಳು ಅವರಿಗೆ ಇನ್ನೊಂದು ಶ್ಲೋಕವನ್ನು ಹೇಳಿಕೊಟ್ರು. ಅದು ಸದಾ ಅವರ ಕಂಠದಲ್ಲಿ ಇಟ್ಟುಕೊಂಡಿರಬೇಕೆಂದು ಅವರು ಬೋಧಿಸಿದ್ರು. ಹರೇ ಕೃಷ್ಣ.
ಹರೇ ನಾಮ ಶ್ಲೋಕ 76. ಓದುದು ದೊಡ್ಡದಿದೆ, ಓದಿ ಹಾಕುವುದ ಮಾತಾಜಿ? ವಿವರಿಸ್ಬೇಕಾಗ್ಲಿಕ್ಕಿಲ್ಲ. ತುಂಬಾ 2 ಪೇಜ್, 2 ಜನ ಓದ್ಬೇಕಾ? ಜಾಸ್ತಿ ಇದೆ ಮಾತಾಜಿ. 5 ಹಾ, minutes ಇದೆ. ಓದುವ. ಜಾಸ್ತಿ ಇದೆ ಇದ್ರಲ್ಲೂ ಕೂಡ ಹೌದು, ಭಾವಾರ್ಥ 2-3 ಮಂದಿ ಓದ್ಬೋದು. ಹರೇರ್ನಾಮ ಹರೇರ್ನಾಮ ಇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿ ಅನ್ಯತಾ. ರಾಜು ತಂಬಟ್ ಪ್ರಭುಜಿ. ರಾಜು ತಂಬಟ್ ಪ್ರಭುಜಿ. ರವಿ ಪ್ರಭುಜಿ. ಹರೇ ಕೃಷ್ಣ. ರವಿ ಪ್ರಭುಜಿ. ವರದಾ ಹೆಗ್ಡೆ ಮಾತಾಜಿ. ಕೇಳಿಸ್ತಿಲ್ವಾ? ಹರೇ ರವಿ ಯಾವ ಪ್ರಭು ಮಾತಾಜಿ? 75 ಅಲ್ವಾ? ವರದಾ ಹೆಗ್ಡೆ ಓದಿ 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 ಮತ್ತೆ. 75ನೇ ಶ್ಲೋಕ ಅಲ್ವಾ ಮಾತಾಜಿ? 76. ಮಾತಾಜಿ, ಹರೇರ್ನಾಮ ಹರೇರ್ನಾಮ ಇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿರನ್ಯತಾ. ಅದು ಶಬ್ದಾರ್ಥ ಓದ್ಬೇಕಾ ಮಾತಾಜಿ? ಹಾ ಹೌದು. ಹರೇ ಕೃಷ್ಣ. ಹರೇ ನಾಮ ಪ್ರಭುವಿನ ಭಾವಾರ್ಥ ಓದ್ಬೇಕಾ? ಶಬ್ದಾರ್ಥ ಬೇಡವಾ? ಎಲ್ಲಾನು ಓದ್ಬೇಕು ಮಾತಾಜಿ, ಓದಿ. ಶಬ್ದಾರ್ಥ, ಅನುವಾದ, ಭಾವಾರ್ಥ ಎಲ್ಲಾನು ಓದ್ಬೇಕು. ಸರಿ. ಹರೇ ನಾಮ ಪ್ರಭುವಿನ ಪವಿತ್ರ ನಾಮ. ಹರೇ ನಾಮ ಪ್ರಭುವಿನ ಪವಿತ್ರ ನಾಮ. ಹರೇ ನಾಮ ಪ್ರಭುವಿನ ಪವಿತ್ರ ನಾಮ ಏವ ನಿಶ್ಚಿತವಾಗಿಯೂ ಕೇವಲ ಮಾತ್ರ ಕಲಿಯುಗದಲ್ಲಿ ನ ಆಸ್ತಿ ಬೇರೆ ಏನೂ ಇಲ್ಲ. ಏವ ನಿಶ್ಚಿತವಾಗಿಯೂ ನ ಆಸ್ತಿ ಬೇರೆ ಏನೂ ಇಲ್ಲ. ಏವ ನಿಶ್ಚಿತವಾಗಿಯೂ ನ ಆಸ್ತಿ ಬೇರೆ ಏನೂ ಇಲ್ಲ. ಏವ ನಿಶ್ಚಿತವಾಗಿಯೂ ಗತಿ ಪ್ರಗತಿಯು ಅನ್ಯತಾ ಹಾಗಿಲ್ಲದಿದ್ದರೆ. ಅನುವಾದ ಶಿಲಪ್ರಪಾದರಿಗೆ ಜಯವಾಗಲಿ. ಕಲಿಯುಗದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಪ್ರಭುವಿನ ಪವಿತ್ರ ನಾಮಕ್ಕೆ ಪರ್ಯಾಯವಿಲ್ಲ. ಭಾವಾರ್ಥ: ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸತ್ಯಯುಗದಲ್ಲಿ ಧ್ಯಾನವನ್ನು, ತ್ರೇತಾಯುಗದಲ್ಲಿ ಪ್ರಭು ವಿಷ್ಣುವನ್ನು ಸಂತುಷ್ಟಿಗೊಳಿಸಲು ಯಜ್ಞವನ್ನು, ದ್ವಾಪರ ಯುಗದಲ್ಲಿ ಪ್ರಭುವನ್ನು ದೇವಾಲಯದಲ್ಲಿ ವೈಭವೋಪೇತವಾಗಿ ಅರ್ಚಿಸುವುದನ್ನು ಶಾಸ್ತ್ರಗಳು ಬೋಧಿಸುತ್ತವೆ. ಆದರೆ ಕಲಿಯುಗದಲ್ಲಿ ವ್ಯಕ್ತಿಯು ಕೇವಲ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುವುದರಿಂದ ಮಾತ್ರ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಲ್ಲ. ಇದನ್ನು ನಾನಾ ಧರ್ಮ ಗ್ರಂಥಗಳಲ್ಲಿ ಖಚಿತಪಡಿಸಲಾಗಿದೆ. ಶ್ರೀಮದ್ ಭಾಗವತದಲ್ಲಿ ಈ ವಿಚಾರವಾಗಿ ಅನೇಕ ಪ್ರಸ್ತಾವಗಳಿವೆ. 12ನೇ ಸ್ಕಂದದಲ್ಲಿ 3ನೇ ಅಧ್ಯಾಯ 51ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ: ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಹಿ ಏಕೋ ಮಹಾನ್ ಗುಣಃ ಕೀರ್ತಿನಾಥ್ ಏವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ಪ್ರಜೇತ್. ಕಲಿಯುಗದಲ್ಲಿ ಅನೇಕ ದೋಷಗಳಿವೆ, ಏಕೆಂದರೆ ಜನರನ್ನು ಅನೇಕ ಯಾತನಾಮಯ ಪರಿಸ್ಥಿತಿಗಳಿಗೆ ಗುರಿ ಮಾಡಿಸಲಾಗಿದೆ. ಆದರೆ ಈ ಯುಗದಲ್ಲಿ ಒಂದು ಮಹಾ ದೈವಾನುಗ್ರಹವಿದೆ. ಕೇವಲ ಹರೇ ಕೃಷ್ಣ ಮಹಾ ಮಂತ್ರವನ್ನು ಜಪಿಸುವುದರ ಮೂಲಕ ವ್ಯಕ್ತಿಯು ಎಲ್ಲ ಐಹಿಕ ಕಲ್ಮಶಗಳಿಂದ ಮುಕ್ತನಾಗುತ್ತಾನೆ. ಹೀಗೆ ಅವನು ಆಧ್ಯಾತ್ಮಿಕ ಲೋಕಕ್ಕೆ ಉನ್ನತಿಸಲ್ಪಡುತ್ತಾನೆ. ನಾರದ ಪಂಚರಾತ್ರವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೀಗೆ ಸ್ತುತಿಸುತ್ತದೆ: ತ್ರಯೋ ವೇದ ಷಡ್ ಅಂಗಾನಿ ಛಂದಾಂಸಿ ವಿಧಾಸುರಾಃ ಸರ್ವಂ ಅಷ್ಟಾಕ್ಷದಾಂತಃ ಸ್ವಂ ಯಚ್ಚು ಚಾನ್ಯದ್ ಅಪಿ ವಾಂಗ್ಮಯಂ ಸರ್ವ ವೇದಾಂತ ಸಾರಾರ್ಥ ಸಂಸಾರಾರ್ಣವ ತಾರಣ. ಎಲ್ಲ ವೈದಿಕ ಜ್ಞಾನದ ಸಾರ 3 ಬಗೆಯ ವೈದಿಕ ಕಾರ್ಯಗಳ ಗ್ರಹಿಕೆ: ಕರ್ಮಕಾಂಡ, ಜ್ಞಾನಕಾಂಡ ಮತ್ತು ಉಪಾಸನಾ ಕಾಂಡ. ಛಂದಸ್ ಮತ್ತು ವೈದಿಕ ಮಂತ್ರಗಳು ಮತ್ತು ದೇವತೆಗಳನ್ನು ಸಂತುಷ್ಟಗೊಳಿಸುವ ಪ್ರಕ್ರಿಯೆಗಳು ಹರೇ ಕೃಷ್ಣ ಎಂಬ 8 ಅಕ್ಷರಗಳಲ್ಲಿ ಅಂತರ್ಗತವಾಗಿದೆ. ಇದು ಎಲ್ಲ ವೇದಾಂತದ ವಾಸ್ತವತೆ. ಅಜ್ಞಾನದ ಸಾಗರವನ್ನು ದಾಟಲು ಇರುವ ಏಕಮಾತ್ರ ಸಾಧನವೆಂದರೆ ಪವಿತ್ರ ನಾಮದ ಜಪ. ಅದೇ ರೀತಿಯಲ್ಲಿ ಕಲಿಸಂತರಣ ಉಪನಿಷತ್ತು ಹೀಗೆ ಹೇಳುತ್ತದೆ: ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 32 ಅಕ್ಷರಗಳಲ್ಲಿ ರಚಿತವಾದ ಈ 16 ಹೆಸರುಗಳು ಕಲಿಯುಗದ ದುಷ್ಪರಿಣಾಮಗಳನ್ನು ಎದುರಿಸಲು ಇರುವ ಏಕಮೇವ ಸಾಧನ. ಅಜ್ಞಾನದ ಸಾಗರವನ್ನು ದಾಟಲು ಪವಿತ್ರ ನಾಮದ ಜಪವಲ್ಲದೆ ಬೇರೆ ದಾರಿ ಇಲ್ಲ ಎಂದು ಎಲ್ಲ ವೇದಗಳನ್ನು ಹೇಳಲಾಗಿದೆ. ಇದೇ ರೀತಿಯಲ್ಲಿ ಮಧ್ವಾಚಾರ್ಯರು ಮಂಡಕ ಉಪನಿಷತ್ತನ್ನು ಕುರಿತು ತಮ್ಮ ಭಾಷ್ಯದಲ್ಲಿ ನಾರಾಯಣ ಸಂಹಿತೆಯಿಂದ
ಮುಂದಿನ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದ್ಬೇಕಾ ಇದು ಮಾತಾಜಿ? ಇನ್ನೊಬ್ಬರಿಗೆ ಕೊಡಿ ಮಾತಾಜಿ. ಇನ್ನೊಂದು ಪ್ಯಾರ ಓದ್ಲಿ ಮಾತಾಜಿ, ಆಮೇಲೆ ಇನ್ನೊಬ್ರು ಕೂಡ. ಸರಿ ಮಾತಾಜಿ. ದ್ವಾಪರೀಯೈರ ಮಜ್ಜನೈರ್ವಿಷ್ಣು ಪಂಚರಾತ್ರೈರೈಸ್ತು ಕೇವಲಂ ಕಲೌ ತೌ ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿಃ. ದ್ವಾಪರ ಯುಗದಲ್ಲಿ ಕೃಷ್ಣ ಅಥವಾ ವಿಷ್ಣುವನ್ನು ಪಂಚರಾತ್ರಿಕಿ ವಿಧಾನದಲ್ಲಿ ವೈಭವೋಪೇತವಾಗಿ ಅರ್ಚಿಸುವ ಮೂಲಕ ಸಂತುಷ್ಟಿಗೊಳಿಸಬಹುದು. ಆದರೆ ಕಲಿಯುಗದಲ್ಲಿ ವ್ಯಕ್ತಿಯು ದೇವೋತ್ತಮ ಪರಮಪುರುಷನಾದ ಹರಿಯನ್ನು ಕೇವಲ ಪವಿತ್ರ ನಾಮ ಜಪದ ಮೂಲಕ ಸಂತುಷ್ಟಿಗೊಳಿಸಬಹುದು. ಶ್ರೀಲ ಜೀವ ಗೋಸ್ವಾಮಿಯವರು ತಮ್ಮ ಭಕ್ತಿ ಸಂದರ್ಭದಲ್ಲಿ ಪ್ರಭುವಿನ ಪವಿತ್ರ ನಾಮದ ಜಪವನ್ನು ಹೀಗೆ ಒತ್ತಿ ಹೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಕಾಂತಾಮಣಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಆ ಶ್ಲೋಕ. ಶ್ಲೋಕಗಳ ಮಾಮೂಲಿ ಶ್ಲೋಕ ತಾನೆ ಮಾತಾಜಿ ಇದು? ನಾನು ಭಗವಾನ್ ನಾಮಾತ್ಮಕ ಏವ ಮಂತ್ರ ತತ್ರ ನಾನು ಭಗವಾನ್ ನಾಮಾತ್ಮಕ ಏವ ಮಂತ್ರ ತತ್ರ ವಿಶೇಷಣ ನಾಮ ಶಬ್ದಾದಿ ಅಲಂಕೃತ ಶ್ರೀ ಭಗವತ ಶ್ರೀಮದ್ ಋಷಿಭಿತ್ ಚಾಹಿತ ಶಕ್ತಿ ವಿಶೇಷ ಶ್ರೀ ಭಗವತ ಸಮಂ ಆತ್ಮ ಸಂಬಂಧ ವಿಶೇಷ ಪ್ರತಿಪಾದಕಾಶ್ಚ ತತ್ರ ಕೇವಲಾನಿ ಶ್ರೀ ಭಗವಾನ್ ನಾಮಾನಿ ಅಪಿ ನಿರಪೇಕ್ಷಾಣಿ ಏವ ಪರಮ ಪುರುಷಾರ್ಥ ಫಲ ಪರ್ಯಂತ ದಾನ ಸಮರ್ಥಾನಿ ತತೋ ಮಂತ್ರೇಷು ನಾಮತೋಪಿ ಅಧಿಕ ಸಾಮರ್ಥ್ಯ ಲಬ್ಧೆ ಕಥಂ ದೀಕ್ಷಾದಿ ಅಪೇಕ್ಷಾ ಉಚ್ಯತೆ ಯದಿ ಅಪಿ ಸ್ವರೂಪತೋ ನಾಸ್ತಿ ತಥಾಪಿ ಪ್ರಾಯ ಸ್ವಭಾವತೋ ದೇಹಾದಿ ಸಂಬಂಧೇನ ಕರ್ದಯಾಶಿಲನಾಂ ವಿಕ್ಷಿಪ್ತ ಚಿತ್ತಾನಾಂ ಜನನಾಂ ತತ್ ಸಂಕೋಚೀಕರಣಾಯ ಶ್ರೀಮದೃಷಿ ಪ್ರವೃತ್ತಿಭಿರ್ ಅತ್ರಾರ್ಚನ ಮಾರ್ಗೆ ಕ್ವಚಿತ್ ಕಾಚಿತ್ ಮರ್ಯಾದಾ ಸ್ಥಾಪಿತಾಸ್ತಿ. ಎಲ್ಲ ವೈದಿಕ ಮಂತ್ರಗಳ ಸಾರವು ಪ್ರಭುವಿನ ಪವಿತ್ರ ನಾಮದ ಜಪವೇ ಆಗಿದೆ ಎಂದು ಶ್ರೀಲ ಜೀವ ಗೋಸ್ವಾಮಿಯವರು ಹೇಳುತ್ತಾರೆ. ಪ್ರತಿಯೊಂದು ಮಂತ್ರವು ನಮಃ ಓಂ ಎಂಬ ಪೂರ್ವ ಪದದಿಂದಲೇ ಪ್ರಾರಂಭವಾಗುತ್ತದೆ. ಅಂತಿಮವಾಗಿ ಅದು ದೇವೋತ್ತಮ ಪರಮಪುರುಷನನ್ನು ನಾಮಪೂರ್ವಕವಾಗಿ ಸಂಬೋಧಿಸುತ್ತದೆ. ಪ್ರಭುವಿನ ಪರಮ ಇಚ್ಛೆಯಿಂದಾಗಿ ನಾರದ ಮುನಿಗಳೇ ಮುಂತಾದ ಮಹಾ ಋಷಿಗಳು ಜಪಿಸುವ ಪ್ರತಿಯೊಂದು ಮಂತ್ರದಲ್ಲೂ ನಿರ್ದಿಷ್ಟವಾದ ಶಕ್ತಿ ಇದೆ. ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಿದ ಕೂಡಲೇ ಜೀವಿಗೂ ಪರಮ ಪ್ರಭುವಿಗೂ ನಡುವೆ ಇರುವ ದಿವ್ಯ ಸಂಬಂಧವು ನವೀಕರಣಗೊಳ್ಳಲ್ಪಡುತ್ತದೆ. ಪ್ರಭುವಿನ ಪುಣ್ಯನಾಮವನ್ನು ಜಪಿಸಲು ವ್ಯಕ್ತಿಯು ಇತರ ಸಾಧನ ಸಾಮಗ್ರಿಗಳನ್ನು ಅವಲಂಬಿಸಬೇಕಾದ ಅಗತ್ಯವಿಲ್ಲ. ಏಕೆಂದರೆ ದೇವೋತ್ತಮ ಪರಮ ಪುರುಷನೊಡನೆ ಸಂಪರ್ಕವನ್ನು ಬೆಳೆಸುವ ವಾಂಛಿತ ಫಲಗಳನ್ನೆಲ್ಲ ವ್ಯಕ್ತಿಗೆ ಕೂಡಲೇ ಲಭಿಸುತ್ತವೆ. ಹಾಗಾದರೆ ಪ್ರಭುವಿನ ಪವಿತ್ರ ನಾಮದ ಜಪದಲ್ಲಿ ಮಗ್ನನಾದವನಿಗೆ ದೀಕ್ಷೆಯ ಅಥವಾ ಭಕ್ತಿ ಸೇವೆಯಲ್ಲಿನ ಇನ್ನಷ್ಟು ಆಧ್ಯಾತ್ಮಿಕ ಚಟುವಟಿಕೆಗಳ ಅಗತ್ಯವಾದರೂ ಏನು ಎಂದು ಪ್ರಶ್ನಿಸಬಹುದು. ಇದಕ್ಕೆ ಉತ್ತರ ಹೀಗಿದೆ. ಪವಿತ್ರ ನಾಮದ ಜಪದಲ್ಲಿ ಸಂಪೂರ್ಣವಾಗಿ ಮಗ್ನನಾದವನು ದೀಕ್ಷಾ ಪ್ರಕ್ರಿಯೆಯನ್ನು ಅವಲಂಬಿಸಬೇಕಾಗಿಲ್ಲ ಎನ್ನುವುದೇನೋ ಸರಿ. ಆದರೆ ಸಾಮಾನ್ಯವಾಗಿ ಒಬ್ಬ ಭಕ್ತನು ತನ್ನ ಪೂರ್ವಜನ್ಮದಿಂದ ಬಂದ ಐಹಿಕ ಕಾಲುಷ್ಯದಿಂದಾಗಿ ಅನೇಕ ಹೀನವಾದ ಐಹಿಕ ಹವ್ಯಾಸಗಳ ವ್ಯಸನಗಳಿಗೆ ತುತ್ತಾಗಿರುತ್ತಾನೆ. ಈ ಎಲ್ಲ ಕಾಲುಷ್ಯಗಳಿಂದ ಶೀಘ್ರವಾದ ಉಪಶಮನವನ್ನು ಪಡೆಯುವುದಕ್ಕಾಗಿ ವ್ಯಕ್ತಿಯು ದೇವಾಲಯದಲ್ಲಿ ಪ್ರಭುವನ್ನು ಆರಾಧಿಸುವುದು ಅಗತ್ಯವಾಗಿದೆ. ಬದ್ಧ ಜೀವನದ ಕಾಲುಷ್ಯಗಳಿಂದಾಗುವ ವ್ಯಕ್ತಿಯ ಅವಿಶ್ರಾಂತ ಸ್ಥಿತಿಯನ್ನು ಕಡಿಮೆ ಮಾಡಲು ದೇವಾಲಯದಲ್ಲಿ ದೇವತಾ ವಿಗ್ರಹವನ್ನು ಅರ್ಚಿಸುವುದು ಅಗತ್ಯ. ಪ್ರತಿಯೊಬ್ಬ ಬದ್ಧಾತ್ಮನಿಗೂ ಬದುಕೆಂಬುದು ದೇಹವೆಂಬ ಕಲ್ಪನೆ ಇದೆ. ಅದು ಇಂದ್ರಿಯ ಉಪಭೋಗವನ್ನು ಗುರಿಯಾಗಿ ಇಟ್ಟುಕೊಂಡಿದೆ. ಈ ಇಂದ್ರಿಯ ಉಪಭೋಗವನ್ನು ನಿಯಂತ್ರಿಸಲು ದೇವಾಲಯದಲ್ಲಿ ವಿಗ್ರಹವನ್ನು ಅರ್ಚಿಸುವುದಕ್ಕೆ ಸಂಬಂಧಿಸಿದ ವಿಧಿ ನಿಯಮಗಳು ಅಗತ್ಯ. ಇದನ್ನು ನಾರದರು ತಮ್ಮ ಪಂಚರಾತ್ರಿಕಿ ವಿಧಿಯಲ್ಲಿ ಮತ್ತು ಇತರರು ಕೆಲವು ಸಲ ಒತ್ತಿ ಹೇಳಿದ್ದಾರೆ. ಮುಕ್ತಾತ್ಮರು ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಬಹುದು ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ವರ್ಣಿಸಿದ್ದಾರೆ. ಆದರೆ ನಾವು ದೀಕ್ಷೆ ಕೊಡಬೇಕಾದ ಬಹುತೇಕ ಎಲ್ಲ ಆತ್ಮರು ಬದ್ಧರಾಗಿಯೇ ಇದ್ದಾರೆ.
ಯಾವ ದೋಷಗಳು ಇಲ್ಲದೆ ನಿಯಂತ್ರಕ ತತ್ವಗಳಿಗೆ ಅನುಸಾರವಾಗಿ ವ್ಯಕ್ತಿಯು ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಬೇಕು ಎಂದು ಹೇಳಲಾಗಿದೆ. ಆದರೆ ತಮ್ಮ ಹಿಂದಿನ ದುರಭ್ಯಾಸಗಳಿಂದಾಗಿ ಅವರು ಈ ವಿಧಿ ನಿಯಮಗಳನ್ನು ಉಲ್ಲಂಘಿಸುತ್ತಾರೆ. ಹೀಗೆ ವಿಗ್ರಹದ ಅರ್ಚನೆಗೆ ನಿಯಂತ್ರಕ ತತ್ವಗಳು ಏಕಕಾಲದಲ್ಲಿ ಅವಶ್ಯಕವಾಗಿವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇದನ್ನು ನಾಳೆ ವಿವರಿಸೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि भक्त वृंद की जय. नामाचार्य हरिदास ठाकुर की जय. जगत गुरु श्रील प्रभुपाद की जय. ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರ ಹತ್ರ ಕೂಡ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ, ಯಾಕಂದ್ರೆ ನನಗೆ ನೆನಪೇ ಇಲ್ಲ. ನಾನು ಇರ್ಲಿಲ್ಲ, ಹೊರಗಡೆ ಇದ್ದೆ. ಒಂದು ಕಡೆಯಿಂದ ಕರೆಂಟ್ ಇಲ್ಲ ನಮಗೆ, ಈಗ ಬಂತು, ಈಗಷ್ಟೇ ಬಂತು. ಹರೇ ಕೃಷ್ಣ. ಒಂದು ಲೈನ್ ತೆಗೆದಿದ್ದಾರೆ. ಮತ್ತಾಜಿ ನಾಳೆ ಯಾರು ಮಾಡ್ತೀರಿ? ನಾಳೆ ನಾನು ಹೆಚ್ಚಿನ ಅಂಶ ಇನ್ನೂ ಲೇಟ್ ಆಗ್ತದೆ ಬರುವಾಗ. ಗೀತಾ ಮಾತಾಜಿ, ರೀನಾ ಮಾತಾಜಿ ಯಾರು ಮಾಡ್ತೀರಿ? ಉಮಾ ಕುಲಕರ್ಣಿ ಮಾತಾಜಿ ಮಾಡ್ತೀರಾ? ರೀನಾ ಮಾತಾಜಿ. ಹರೇ ಕೃಷ್ಣ. ಗೀತಾ ಮೋಹನ್ ಮಾತಾಜಿ ಕಂಟಿನ್ಯೂ ನಾಳೆ ಮಾಡಿ ಮಾತಾಜಿ. ಮಾತಾಜಿ, ಇದು ಒಂದು ಆಕ್ಸಿಡೆಂಟ್ ಆಗಿದೆ ಮಾತಾಜಿ. ನಾನು ಬರೋದು ಸ್ಕೂಲಿಂದ ಬರೋದು ಲೇಟ್ ಆಗೋಯ್ತು. ಇವತ್ತು 5:15 ಆಗೋಯ್ತು. ಕಾಲಲ್ಲಿ ತುಂಬಾ ಪೆಟ್ಟಾಗಿದೆ. ಯಾರಿಗೆ ಮಾತಾಜಿ? ನನ್ಗೇನೆ ಮಾತಾಜಿ. ಅಯ್ಯೋ. ಎಲ್ಲರೂ ಒಂದು 3 ಸಲ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ ಅವರಿಗೋಸ್ಕರ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಸ್ಕಿಡ್ ಆಯ್ತಾ ಮಾತಾಜಿ? ಹಾ ಮಾತಾಜಿ, ಬೈಕು ಎದುರುಗಡೆ ಸಡನ್ ಆಗಿ ಯಾರೋ ಬಂದ್ಬಿಟ್ರು, ಅದು ಸ್ಕಿಡ್ ಆಯ್ತು ಫುಲ್ಲು. ಕಾಲದು ಸ್ಕಿನ್ ಔಟ್ ಆಗೋಗಿದೆ. ಡ್ರೆಸ್ಸಿಂಗ್ ಅದು ಓಡಾಡ್ಕೊಂಡೇ ಇದ್ದೀನಿ ಮಾತಾಜಿ ಹಾಸ್ಪಿಟಲ್ಗೆ. ಲೇಟ್ ಆಗೋಯ್ತು ಇವತ್ತು ನಾನು ಬರೋದು. ಓಕೆ ಮ್ಯಾಮ್. ರೀನಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾಳೆ ಮಾಡ್ತೀರಾ ಮಾತಾಜಿ? ಅದು ನನಗೆ ಯಾರಾದ್ರೂ ಶೇರ್ ಮಾಡ್ಬೇಕು ಮಾತಾಜಿ, ನನ್ನ ಹತ್ರ ಬುಕ್ಸ್ ಇಲ್ಲ. ಲಲಿತಾ ಮಾತಾಜಿ ಮಾಡ್ತಾರೆ. ನಮ್ಮ ಮನೆಗೆ ಬಂದಿದ್ದೀನಿ, ಬುಕ್ಸ್ ಇಲ್ಲ ನನ್ನ ಹತ್ರ. ಲಲಿತಾ ಮಾತಾಜಿ ಮಾಡ್ತೀರಾ? PDF ಕಳಿಸಿ ಮಾತಾಜಿ, PDF ಇಲ್ಲ. ಓಕೆ, ಕಳಿಸ್ತೇನೆ. ಹರೇ ಕೃಷ್ಣ. ಅದೇ ಯಾರಾದ್ರೂ ನನಗೆ ಶೇರ್ ಮಾಡಿದ್ರೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ರೀನಾ ಮಾತಾಜಿ ಮಾಡಿ, ಲಲಿತಾ ಮಾತಾಜಿ ಶೇರ್ ಮಾಡ್ತಾರೆ. ಓಕೆ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ.